ಬಂಟ್ವಾಳ ಧರ್ಮಸ್ಥಳಕ್ಕೆ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯೊಂದು ಅಭಿವೃದ್ಧಿಯ ಕನಸನ್ನೇ ಕಾಣದೆ ಹೊಂಡಗಳ ಸಾಗರವಾಗಿ ಮಾರ್ಪಟ್ಟಿದ್ದು ಸಾವಿರಾರು ಜನರ ದೈನಂದಿನ ಬದುಕನ್ನ ಸಂಕಷ್ಟಕ್ಕೆ ತಳ್ಳಿದೆ. ಬಂಟ್ವಾಳ ತಾಲೂಕಿನ ಕಾವಳಮೂಡೂರು ಗ್ರಾಮ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲೇ ಹಾದು ಹೋಗುವ ಕಾವಳಕಟ್ಟೆ ಬಳಿಯ ದೂಮಳಿಕೆ ರಸ್ತೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈಡಾಗಿದೆ. 500ಕ್ಕೂ ಅಧಿಕ ನಿವೇಶನಗಳ ನಿವಾಸಿಗಳು, ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಹಾಗೂ ಹಿರಿಯ ನಾಗರಿಕರು ಈ ರಸ್ತೆಯನ್ನೇ ಮುಖ್ಯ ಸಂಪರ್ಕ ಮಾರ್ಗವನ್ನಾಗಿ ಬಳಸುತ್ತಿದ್ದಾರೆ. ಆದರೆ ರಸ್ತೆಯುದ್ದಕ್ಕೂ ಬಿದ್ದಿರುವ ಬೃಹತ್ ಹೊಂಡಗಳು, ಕೆಸರು ಮತ್ತು ಕಲ್ಲುಗಳಿಂದ ಸಂಚಾರ ದುಸ್ತರವಾಗಿದೆ. ಪ್ರತಿದಿನವೂ ಜನರು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಕಳೆದ 12 ವರ್ಷಗಳಿಂದ ಈ ರಸ್ತೆಗೆ ಸಮರ್ಪಕ ಡಾಮರೀಕರಣ ನಡೆದಿಲ್ಲ. ರೋಡ್ ಆಗಬೇಕು. ಮೊನ್ನೆ ಹೋಗಿ ಕೇಳಿದಕ್ಕೆ ನಮ್ಮ PD ಅವರು ಹೇಳಿದ್ರು 2 ದಿವಸದಲ್ಲಿ ಮಾಡ್ತೇವೆ ಅಂತ. ಇವತ್ತಿಗೆ 3 ದಿವಸ ಆಯ್ತು. 3 ದಿವಸದಿಂದ ಏನು ಅವ್ರದ್ದು ರೆಸ್ಪಾನ್ಸ್ ಇಲ್ಲ. ಮತ್ತೆ ಮುಂದಿನ ನಾವು ನೋಡ್ಬೇಕು. ಏನಾದ್ರೆ ಆಗ್ಲಿಲ್ಲ ಅಂದ್ರೆ ಮತ್ತೆ ನೋಡ್ಬೇಕು ನಾವು. ಅದೇ ನಾವು ಎಲ್ಲರೂ ಸೇರಿ ಮೊನ್ನೆ ಪಂಚಾಯತಿಗೆ ಹೋಗಿದ್ದೇವೆ. ಪಂಚಾಯತಿಯಲ್ಲಿ ರೆಸ್ಪಾನ್ಸಿಬಲ್ ಕೊಟ್ಟಿಲ್ಲ ಅವರು. 2 ದಿವಸದಲ್ಲಿ ಮೇಲಧಿಕಾರಿ ಬರ್ತಾರೆ, ಇಲ್ಲೆಲ್ಲ ನೀವೆಲ್ಲ ಸೇರಿ ಅವರು ಬರುವಾಗ ನಾವು ನಿಮ್ಗೆ ಕರೀತೇವೆ, ನೀವು ಮಾತಾಡಿ ಅವರ ಹತ್ರ ಅಂತ ಹೇಳಿದ್ದಾರೆ. ಆದ್ರೂ ಇನ್ನು ಕೂಡ ಯಾವ ರೆಸ್ಪಾನ್ಸಿಬಲ್ ಇಲ್ಲ. ಇದೊಂದು ಹುಡಿ ಜಲ್ಲಿ ಹಾಕಿ ಹೋಗಿದ್ದಾರೆ. ಅದರಲ್ಲಿ ಗಾಡಿ ಬರುವಾಗೆಲ್ಲ ಜಾರಿ ಹೋಗ್ತದೆ. ಈ ವಯಸ್ಸಾದವರು ಮಕ್ಕಳೆಲ್ಲ ಹೇಗೆ ಇದರಲ್ಲಿ ಹೋಗ್ಬೇಕು? ಒಂದು ಸ್ಕೂಟಿಯಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗಾಗಿಲ್ಲ. ನಮ್ಮ ಮನೆಗೆ ಅಕ್ಕಿ ಸಾಮಾನು ಅವ್ರು ನಾವು ಕೇಳುದಲ್ಲ, ನಮ್ಗೆ ರೋಡ್ ಬೇಕಂತ ಕೇಳುದು ಅಷ್ಟೇ. ಹಾಕಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇಷ್ಟು ಜಲ್ಲಿ ಹಾಕಿದ್ದಾರೆ, ಇಲ್ಲಿಂದ ನಡೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಫುಲ್ ಜಲ್ಲಿ ಹಾಕಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಮತ್ತೆ ಯಾರು ಜಲ್ಲಿ ಹಾಕೋದು? ಮಂಗಳವಾರ ಅಥವಾ ಬುಧವಾರ ಅಧಿಕಾರಿಯವರು ಬರ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿಗೆ ಯಾರು ಅಧಿಕಾರಿಯವರು ಬಂದು ಹಾಕ್ಬೇಕಾ? ಸ್ವಲ್ಪ ಯಾಕೆ ಅವರು ಹಾಕಿ ನಮ್ಗೆ ನಾವು ಹೋಗಿದ್ದಕ್ಕೆ ಓಟ್ ಹೇಳಲಿಕ್ಕೆ ಎಲ್ಲಾ ಪಕ್ಷದವರು ಬರ್ತಾರೆ. ಆ ಪಕ್ಷ ಈ ಪಕ್ಷ ನಾನು ಹೆಸರು ಹೇಳುದಿಲ್ಲ, ಎಲ್ಲಾ ಪಕ್ಷದವರು ಬರ್ತಾರೆ. ಆದ್ರೆ ಈ ಸರ್ತಿ ನಾವು ಊರಿನವ್ರು ಏನ್ ಮಾಡ್ಬೇಕಂದ್ರೆ ವೋಟ್ ಅನ್ನು ನಾವು ಬಹಿಷ್ಕಾರ ಮಾಡಲೇಬೇಕು. ನಮ್ಗೆ ರಸ್ತೆ ಮಾಡಿ ಕೊಡುವವರೆಗೆ ನಾವು ಈ ಸರ್ತಿ ಯಾರು ಕೂಡ ವೋಟ್ ಮಾಡಬಾರ್ದು. ಇದನ್ನು ನಾವು ಈ ಊರಿನವರು, ಈ ಗ್ರಾಮಸ್ಥರು ಎಲ್ಲರೂ ಬಹಿಷ್ಕಾರ ಮಾಡಲೇಬೇಕು. ಯಾಕಂದ್ರೆ ನಮ್ಗೆ ರಸ್ತೆಯ ಅನಿವಾರ್ಯತೆ ತುಂಬಾ ಇದೆ. ಯಾಕಂದ್ರೆ ಇಲ್ಲಿ ಹೋಗುದು ಹಿರಿಯವರು, ಸಣ್ಣ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತಿದೆ. ಆದ್ರಿಂದ ನಾವು ಈ ಸರ್ತಿ ಮತದಾನವನ್ನು ಬಹಿಷ್ಕರಿಸಲೇಬೇಕು. ನಮ್ಗೆ ಒಂದು ರಸ್ತೆ ಮಾಡಿ ಕೊಡ್ಬೇಕು, ಆದ್ಮೇಲೆ ನಾವು ವೋಟ್ ಹಾಕ್ಲಿಕ್ಕೆ ಹೋಗ್ಬೇಕು. ಇಷ್ಟೇ ನಾವು ಹೇಳುದು.